ಕನ್ಯಾನ ಗ್ರಾಮದ ಕಣಿಯೂರಿನ ಬಾಡಿಗೆ ಮನೆಯೊಂದರಲ್ಲಿ ನಿಗೂಢವಾಗಿ ಮೃತಪಟ್ಟ ವಿದ್ಯಾರ್ಥಿನಿಯ ಮನೆಗೆ ಒಡಿಯೂರು ಶ್ರೀ ಗುರುದೇವಾನಂದ ಸ್ವಾಮೀಜಿ ಭೇಟಿ ನೀಡಿದರು. ಮೃತ ವಿದ್ಯಾರ್ಥಿನಿ ಪೋಷಕರಿಂದ ಮಾಹಿತಿ ಪಡೆದುಕೊಂಡು ಅವರಿಗೆ ಧೈರ್ಯ ಹೇಳಿದರು. ಈ ಸಂದರ್ಭ ಮಾತನಾಡಿದವರು, ಬಡ ಕುಟುಂಬವನ್ನು ದುರುಪಯೋಗ ಮಾಡಬಾರದು. ತಾಳ್ಮೆ, ಸಹನೆ ದೌರ್ಬಲ್ಯವಲ್ಲ, ಅದೊಂದು ಶಕ್ತಿ. ಸನಾತನ ಹಿಂದೂ ಧರ್ಮ ಎಚ್ಚರವಾಗಬೇಕು, ಜಾಗೃತರಾಗಬೇಕು. ಯಾವುದೇ ವರ್ಗಕ್ಕೆ ಈ ರೀತಿಯ ಪರಿಸ್ಥಿತಿ ಆಗಬಾರದು. ಇದು ಪೈಶಾಚಿಕ ದುಷ್ಕೃತ್ಯ. ಇದನ್ನು ನಾವು ಖಂಡಿಸ್ತೇವೆ ಎಂದರು. ಅವು ಒಂಜಿ ಬೇತೆ ರೀತಿಯಲ್ಲಿ ನಡತಲೆಕ ತೋಜುಂಡು ಎನಕ್ಕೆ ಒಂಜಿ ಎಂಚಿನ ಬೆರೈಕ್ ವಶೀಕರಣ ನಾನೇನೊಂಜ ಇನ್ನು ಮಾತ ಬಳಕೆ ಮಂತೊಂದು ಒಂತೆ ಪೋಡಿ ಪಾದ ಪತ್ತದ ನಡತನಂಚಿನ ಘಟನೆಯನ್ನು ನೆಟ್ಟು ತೋಜುಂಡು ನನಗೆ ಮೇಲ್ನೋಟಕ್ಕೆ ಅಂಚ ತೋಜುಂಡು. ಒಂಜಿ ಪೊಣ್ಣು ಮಗಳು ಆತ್ಮಹತ್ಯೆ ಮನ್ಪುಣ ಏನು ಪನ್ಪುಣ ಅಡಿಮಟ್ಟ ದಾಲ ನಂಗೆ ಸಾಕ್ಷಿ ಮುಳುತುನಾಗ ಎತ್ತರ ಮತ್ತದ ದಾಲ ನಂಗೆ ಸಾಕ್ಷಿ ತೋಜುಜಿ ನೆಟ್ಟು ಅಂತೂ ಐಕ್ ಬಡ್ತನಂಚಿನ ತನಿಖೆಯನ್ನು ಒಂಜಿ ಮಾತ ಮಂತದ್ದು ಸರಿಯಾದ ಸಾಬೀತಾಂಡ ಆರೋಪಿಗೆ ಸರಿಯಾದ ಶಿಕ್ಷೆಲ್ಲ ಅವಡು ನೆನ ದುಂಬುಗ ಒಂದು ಲೆಕ್ಕ ನಂಗೆ ಕೈ ಕೇರಿಯರು ಸೇರಿದಾರ ಹಾಕ್ಲೆಗ್ಲ ಒಂಜಿ ಎಚ್ಚರಿಕೆ ಮನ್ಪೋಡು ಹಾಕ್ಲೆಗ್ಲ ಒಂಜಿ ಹತ್ತು ತೆರಿಪಾವನ ಅಗತ್ಯತೆ ಉಂಟು, ಸೂಚನೆ ಕೊಟ್ಟು ಅಗತ್ಯತೆ ಉಂಟು, ಜಾಗೃತಿದ ಒಟ್ಟು ಅಕ್ಲ ಕುಟುಂಬಡು ದೌರ್ಬಲ್ಯ ಹತ್ತವು ಅಕ್ಲ ಒಂಜಿ ತಾಳ್ಮೆ ಸಹನೆ ದಾಲ ಬಂಜಿದಾನೆ ಇಕ್ಕದಾರಂಡ ಬೇಲಾನ ನಿಮ್ಮಂತೊಂದು ಉಪಯೋಗ ಹೌದು.